ಮಕ್ಕಳಿಗೆ ಅಡುಗೆ ಮಾಡಲು ಗಂಡ ಗದರಿದ್ದಕ್ಕೆ ಸಿಟ್ಟಾದ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹೈದರಾಬಾದ್ ಬಳಿಯ ರಾಯಕಲ್ ಮಂಡಲದ ರಾಮಜಿಪೇಟೆ ಗ್ರಾಮದಲ್ಲಿ ಸೋಮವಾರ ನಡೆದಿದೆ. ಮನೋಜ ಆತ್ಮಹತ್ಯೆ ಮಾಡಿಕೊಂಡಾಕೆ ಮಂಡಲದ ಭೂಪತಿಪುರ ಗ್ರಾಮದ ಮನೋಜ ಅವರನ್ನ 9 ವರ್ಷಗಳ ಹಿಂದೆ ರಾಮಜಿಪೇಟೆಯ ಸುಧಾಕರ್ ಎಂಬುವರು ವಿವಾಹವಾಗಿದ್ದರು. ಅವರಿಗೆ 3 ಮಕ್ಕಳಿದ್ದರು. ಶನಿವಾರ ರಾತ್ರಿ ಸುಧಾಕರ್ ತರಕಾರಿ ಖರೀದಿಸಲು ಮಾರುಕಟ್ಟೆಗೆ ಹೋಗಿದ್ದರು. ಮನೆಗೆ ಹಿಂತಿರುಗಿ ಬಂದ ಬಳಿಕ ಮನೆಯಲ್ಲಿ ಮಕ್ಕಳು ಅನ್ನ ಮೆಣಸಿನಕಾಯಿ ತಿನ್ನುತ್ತಿದ್ದರು. ಇದನ್ನ ಕಂಡ ಸುಧಾಕರ್ ಪತ್ನಿಗೆ ಗದರಿದ್ದಾರೆ. ಏನಾದರೂ ಪದಾರ್ಥ ಮಾಡು ಎಂದು ಗದರಿದ್ದಾರೆ. ಇಷ್ಟಕ್ಕೆ ಸಿಟ್ಟಾದ ಪತ್ನಿ ಮನೋಜ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮನೋಜ್ ತಾಯಿ ವೆಂಕಟಿ ದೂರಿನ ಆಧಾರದ ಮೇಲೆ ಪ್ರಕರಣದ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.